2026ನೇ ತುಲಾ ರಾಶಿಯವರ ಫಲಾಫಲಗಳು. ರಾಶಿ ಭವಿಷ್ಯದಲ್ಲಿ ಈ ಸಲ ಫಲಗಳು ಒಳ್ಳೆಯದುಂಟು. ತುಲಾ ರಾಶಿಯವರಿಗೆ ಜೀವನದಲ್ಲಿ ವ್ಯವಹಾರ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಗುರು ಈ ಸಲ ಈ ರಾಶಿಯವರಿಗೆ ಬಲಿಷ್ಠನಾಗಿದ್ದಾನೆ. ಗುರು ಬಲ ಇದ್ದರೆ ಎಲ್ಲವೂ ಆಗ್ತದೆ ಅಂತ ಲೆಕ್ಕ. ಆ ರೀತಿಯಲ್ಲಿ ಗುರುವಿನ ಒಳ್ಳೆಯ ಅನುಗ್ರಹ ಆಗ್ತದೆ. ಜೀವನದಲ್ಲಿ ಎಲ್ಲ ವ್ಯವಹಾರದವರಿಗೂ ಗುರುವಿನ ಪೂರ್ಣ ಅನುಗ್ರಹ ಬರ್ತದೆ. ವ್ಯವಹಾರಗಳು ಏರುಪೇರಿದ್ದರೆ ಒಳ್ಳೆಯ ರೀತಿಯಿಂದ ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತದೆ. ಷಷ್ಠದಲ್ಲಿ ರಾಹು, ಏಕಾದಶದಲ್ಲಿ ಕೇತು. ಒಳ್ಳೆ ರೀತಿ ನಡೀಲಿಕ್ಕೆ ಈ ದೇವರ ಅನುಗ್ರಹ ಬೇಕು ಅಂತ ಲೆಕ್ಕ. ಅದು ಉಂಟು ಈ ರಾಶಿಯವರಿಗೆ. ಯಾವ ವ್ಯವಹಾರಗಳಿಗೂ ಆ ತತ್ವ ದೇವತೆಗಳ ಅನುಗ್ರಹ ಬರ್ತದೆ. ಮಕ್ಕಳ ವಿಚಾರದಲ್ಲಿ ನೋಡುವುದಾದರೆ ಚಿಂತೆ ಬರ್ತದೆ. ದುರುಪಯೋಗ, ಅನಾರೋಗ್ಯ ಬರುವುದಾ, ವಿದ್ಯಾಭ್ಯಾಸಕ್ಕೆ ಕಂಟಕಗಳು ಕಿರಿಕಿರಿ ಆಗುವುದಾ, ಮಕ್ಕಳಿಂದ ತೊಂದರೆಗಳು ಬರುವಂತಹ ಲಕ್ಷಣ ಉಂಟು. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಲಿಕ್ಕೆ ಯೋಗ ಉಂಟು. ಅದನ್ನು ನಾವು ಸರಿಪಡಿಸಿಕೊಂಡು ಜೀವನ ಸಾಗಿಸಬೇಕು ಅಂತ ಹೇಳ್ಬೋದು. ವಿವಾಹ ಆಗದೇ ಇದ್ದವರಿಗೆಲ್ಲ ವಿವಾಹಕ್ಕೆ ಯೋಗಗಳುಂಟು ಈ ವರ್ಷ. ಅದರಿಂದ ಉತ್ತಮ ಅನುಗ್ರಹ ಉಂಟು. ಕುಟುಂಬದಲ್ಲಿ ಒಳ್ಳೆಯ ಕೀರ್ತಿ, ಗೆಳೆಯರಿಂದ ಒಳ್ಳೆಯ ರೀತಿಯ ಅನುಗ್ರಹ. ಅಂದರೆ ಎಲ್ಲರೂ ಕೀರ್ತಿ ಲಾಭ ಅಂತ ಹೇಳ್ತಾರೆ. ಒಳ್ಳೆಯ ಹೆಸರನ್ನು ಮಾಡಲಿಕ್ಕೆ ಅವರ ನಮಗೆ ಪೂರ್ಣ ಸಹಕಾರ ಇರ್ತದೆ. ವಿದ್ಯಾಭ್ಯಾಸದವರಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಉತ್ತಮ ಫಲಗಳುಂಟು. ಬಂಧು ಮಿತ್ರರಿಂದ ಪ್ರಶಂಸೆ. ವಿದ್ಯೆಗೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ನಾಗಾರಾಧನೆ ಪ್ರಧಾನ. ಇದರಿಂದ ನಾಗದೇವರ ಅನುಗ್ರಹ ಬೇಕು ಅಂತ ಈ ರಾಶಿಯವರಿಗೆ ಉಂಟು. ನಾಗನ ಆರಾಧನೆ ಮಾಡಿದರೆ ಒಳ್ಳೆಯದು. ನಾಗದೇವರಿಗೆ ಸಂಬಂಧ ಉಂಟ ಸುಬ್ರಹ್ಮಣ್ಯ ಆರಾಧನೆ, ಸ್ಕಂದ ಮಂತ್ರ ಜಪ, ಆಶ್ಲೇಷ ಬಲಿಗಳನ್ನೆಲ್ಲ ಮಾಡಿದರೆ ಜೀವನದಲ್ಲಿ ಉತ್ತಮ ಫಲವನ್ನು ಪಡೆಯಬಹುದು. ಆದರೆ ನಕ್ಷತ್ರಗಳು 27 ಉಂಟು. ಇದಕ್ಕೆ ರಾಶಿಗಳು 12 ಇರುವುದು. ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆ ರಾಶಿಯಲ್ಲಿ ಯಾರು ಗೋಚರದಲ್ಲಿರ್ತಾರೆ, ಯಾವ ಗ್ರಹರು ಗೋಚರದಲ್ಲಿ ಇರ್ತಾರೆ, ಅವರ ಆ ಫಲಗಳನ್ನು ಹೇಳಿದ್ದೇನೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಅಂತ ಹೇಳ್ಬೋದು, ಎರಡೂ ನಡೀತಾ ಇರ್ತದೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಟಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಅದೇ ಪ್ರಕಾರ ಹೊಸ ವಾಹನ ಖರೀದಿಯ, ಆಸ್ತಿಗಳನ್ನು ಖರೀದಿಯ, ಅದೇ ಪ್ರಕಾರ ಹೊಸ ವ್ಯವಹಾರವ, ಇದಕ್ಕೆಲ್ಲ ಅನುಗ್ರಹ ಕೊಡುವುದು ಆ ಜಾತಕ ವಿಮರ್ಶೆ ಮಾಡಿ. ಅದರಿಂದ ಶ್ರೇಯಸ್ಸು ಉಂಟು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಜೀವನದಲ್ಲಿ ಬರುವಂಥ ಕಂಟಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.